ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ತುಳುನಾಡ ಕುಡಲದಿ ಮಂಗಳೂರೇನು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕುಡಲವನ್ನು ಬಂದವರು ಕೆಡಿಸಿದ್ದಲ್ಲದೆ ಇದ್ದವರ ಮನೆಯಲ್ಲಿ ಬಂದವರ ದರ್ಬಾರು ನಡೆಸಲು ಪ್ರಯತ್ನಿಸುತ್ತಿರುವುದು ಖಂಡಿತ ಸ್ವಾಗತಾರ್ಹವಲ್ಲ. ಇದೀಗ ಅದನ್ನು ಗಮನಿಸೋಣ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಎಂದು ಹೆಸರು ಬದಲಿಸಬೇಕೆಂದು ಕೆಲವರು ಕೇಳಿದ್ದಾರೆ. ಚಾರಿತ್ರಿಕವಾಗಿ ತುಳುನಾಡಿಗೆ ಅನ್ಯಾಯ ಮಾಡಿದವರ ಹಿನ್ನೆಲೆಯಲ್ಲಿ ಇದನ್ನು ವಿಶ್ಲೇಷಿಸಬೇಕಾಗುತ್ತದೆ. ತುಳುನಾಡು ಎಂಬುದು ಬ್ರಿಟಿಷರು ಶಾಲೆಗಳಿಗೆ ಮುದ್ರಿಸಿದ ಭೂಪಟದಲ್ಲಿ ಸ್ಪಷ್ಟವಾಗಿ ಕಾಣಿಸಿದ ಪ್ರದೇಶ. ಇಲ್ಲಿನ ಇತರ ಭಾಷೆಗಳು ಅಂಥ ಪ್ರದೇಶ ಭೂಪಟ ದಾಖಲೆಯನ್ನು ಹೊಂದಿಲ್ಲ. ಇದನ್ನು ಭಾಷಾ ಭೂಪಟದ ಭಾಗವೆಂದರೂ ಅದು ದಿಲ್ಲಿ, ಗೋವಾ ಮೊದಲಾದ ರಾಜ್ಯಗಳಿಗಿಂತ ದೊಡ್ಡದು. ಭಾಷಾವಾರು ಪ್ರಾಂತ್ಯ ರಚನೆಯ ವೇಳೆ ಕೂಡ ತುಳು ಜನಸಂಖ್ಯಾ ಬಾಹುಳ್ಯಕ್ಕೆ ಮನ್ನಣೆ ಸಿಕ್ಕಿಲ್ಲ. ಅದಕ್ಕೆ ಇರುವ ಮುಖ್ಯ ಕಾರಣ ತುಳುನಾಡಿನ ನಗರ ಪ್ರದೇಶಗಳಲ್ಲಿ ಬಹುಭಾಷಿಕರು ಇರುವುದು. ಅವರಲ್ಲಿ ಬ್ಯಾರಿ ಭಾಷಿಕರು ಮಾತ್ರ ಇಲ್ಲಿಯವರೇ ಮುಸ್ಲಿಮರಾದವರು. ಅಲ್ಲದೆ ತುಳುನೆರಳಿನ ಬ್ಯಾರಿ ಭಾಷೆಯನ್ನು ಮಾತನಾಡುವವರು ಇನ್ನುಳಿದ ಬೇರೆಲ್ಲ ಭಾಷೆಯವರು ಚರಿತ್ರೆಯ ಬೇರೆ ಬೇರೆ ಕಾಲಗಳಲ್ಲಿ ಇಲ್ಲಿಗೆ ಬಂದು ನೆಲೆಸಿದವರು. ಮಂಗಳೂರಿನಂಥ ನಗರಗಳಲ್ಲಿ ಇದ್ದವರಿಗಿಂತ ಬಂದವರ ಕಾರುಬಾರು ಜೋರಾದ್ದರಿಂದ ಈ ಮಂಗಳೂರು ಜಿಲ್ಲೆ ಎಂಬ ಹೆಸರಿಗೆ ಬೇಡಿಕೆ ಬಂದಿದೆ. ಇವರಲ್ಲಿ ಯಾರಿಗಾದರೂ ಒಂದು ಚೂರು ಆತ್ಮಸಾಕ್ಷಿ ಇದ್ದಿದ್ದಲ್ಲಿ ಅವರು ತುಳುನಾಡು ಜಿಲ್ಲೆಗೆ ಒತ್ತಾಯಿಸಬೇಕಿತ್ತು. ತುಳುನಾಡು ರಾಜ್ಯದ ಸ್ಥಾನಮಾನ ಬಿಡಿ, ರಾಜ್ಯದಲ್ಲಿ ಅಧಿಕೃತ ಸ್ಥಾನ ಪಡೆಯಲು ವಿಫಲವಾಗಿರುವುದು ಇಲ್ಲಿನ ಜನಪ್ರತಿನಿಧಿಗಳ ಹುಜೂರ್ ರಾಜಕೀಯದಿಂದ. ಸಂಗಮ್ ಸಾಹಿತ್ಯ, ರಾಬರ್ಟ್ ಕಾಲ್ಡ್ವೆಲ್ರ ದ್ರಾವಿಡ ಭಾಷಾ ಹೋಲಿಕೆ ಎಂದು ಪಂಚದ್ರಾವಿಡ ದಾಖಲೆ ಉದ್ದಕ್ಕೂ ಹಲವು ಇದೆ. ತುಳುನಾಡು ಎಲ್ಲೆಯ ಬಗೆಗೆ ಯುಕೆ ಜಿಲ್ಲೆಯ ಹಾಡುವಳ್ಳಿ, ಕೇರಳದ ನೀಲೇಶ್ವರ, ಮಲೆನಾಡಿನ ಸೆರಗಿನೊಳಕ್ಕೂ ಸಾಕಷ್ಟು ಸ್ಥಳನಾಮಗಳ, ಶಾಸನಗಳ ಉಲ್ಲೇಖ ದಾಖಲೆಗಳು ಸಿಗುತ್ತದೆ. ಹಿಂದೆ ಮಂಗಳೂರು ಇಂಗ್ಲಿಷ್ ಹೆಸರಿನ ಸ್ಪೆಲ್ಲಿಂಗ್ ಬದಲಿಸಿದ ಸ್ಪೆಲ್ಲಿಂಗ್ನಲ್ಲಿ ಮ್ಯಾಂಗಲೋರ್ ಹೋಗಿ ಮ್ಯಾಂಗಲೂರು ಇಲ್ಲವೇ ಮಂಗಳೂರು ಆಯಿತೇ ಹೊರತು ಅದು ಮಂಗಳೂರು ಆಗುವುದಿಲ್ಲ. ಆಗಿನ ಜನಪ್ರತಿನಿಧಿಗಳಿಗೆ ಸ್ವಲ್ಪವಾದರೂ ಚಿಂತನೆ ಇದ್ದಿದ್ದರೆ ಮಂಗಳೂರು ಹೆಸರನ್ನು ಕುಡ್ಲ ಎಂದು ಬದಲಿಸಲು ಹೇಳಬೇಕಿತ್ತು. ಈಗ ಕೆನರಾ ಕನ್ನಡ ಏನು? ಕರಾವಳಿಯನ್ನು ಗೆದ್ದ ಟಿಪ್ಪು ಸುಲ್ತಾನ್ ಈ ಪ್ರದೇಶವನ್ನು ಕಿನಾರಾ ಎಂದರೆ ಕರಾವಳಿ ಎಂದು ಕರೆದ. 1799ರಲ್ಲಿ ಬ್ರಿಟಿಷರು ಇದನ್ನು ಗೆದ್ದುಕೊಂಡಾಗ ಕೆನರಾ ಎಂದು ಕರೆದು 1800ರಲ್ಲಿ ಕೆನರಾ ಜಿಲ್ಲೆ ಮಾಡಿದರು. 1857ರಲ್ಲಿ ಬ್ರಿಟಿಷರು ಈ ಕೆನರಾ ಜಿಲ್ಲೆಯನ್ನು ಎರಡಾಗಿಸಿ ನಾರ್ತ್ ಕೆನರಾ, ಸೌತ್ ಕೆನರಾ ಮಾಡಿದರು. ನಾರ್ತ್ ಅನ್ನು ಬಾಂಬೆ ಪ್ರಾಂತ್ಯಕ್ಕೆ ಹಾಗೂ ಸೌತ್ ಅನ್ನು ಮದರಾಸು ಪ್ರಾಂತ್ಯಕ್ಕೆ ಸೇರಿಸಿದರು. ಇಲ್ಲಿ ಆಗ ಕೆನರಾ ಎನ್ನುವುದಕ್ಕೆ ಕೆಲವೆಡೆ ಸಿ ಮತ್ತು ಕೆಲವೆಡೆ ಕೆ ಇಂಗ್ಲಿಷ್ ಅಕ್ಷರಗಳನ್ನು ಬಳಸಿದ್ದಾರೆ. ಇಂಗ್ಲಿಷ್ನ ಸಿ ಅಕ್ಷರದ ಕೆಲಸವನ್ನು ಕೆ ಮತ್ತು ಎಸ್ಗಳು ಮಾಡುತ್ತವೆ. ಅದು ಏನಾದರೂ ಇರಲಿ, ಪಾಶ್ಚಾತ್ಯ ಸಂಶೋಧಕರುಗಳು ಕೆನಾರಿಸ್ ಎಂಬ ಶಬ್ದವನ್ನು ಬಳಸಿದ್ದಾರೆ. ಈ ಕೆನಾರಿಸ್ ಎಂಬುದಕ್ಕೆ ಕೆಲವರು ಕರಾವಳಿಗರು ಎಂದರೆ ಮತ್ತೆ ಕೆಲವರು ಕನ್ನಡಿಗರು ಎಂದು ಅರ್ಥ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಅದರ ಕನ್ನಡ ಅನುವಾದವು ಬಳಕೆಗೆ ಬಂದಿದೆ. ಹಾಗೆ ಕನ್ನಡಕ್ಕೆ ತರುವಾಗ ಕಿನಾರಾ ಕರಾವಳಿ ನಾಪತ್ತೆಯಾಗಿದೆ. ನಿಜವಾಗಿ ಅದು ದಕ್ಷಿಣ ಕರಾವಳಿ ಇಲ್ಲವೇ ತೆಂಕಣ ಕರಾವಳಿ ಹಾಗೂ ಬಡಗಣ ಕರಾವಳಿ ಅಲ್ಲವೇ ಉತ್ತರ ಕರಾವಳಿ ಆಗಬೇಕಿತ್ತು. ಆದರೆ ಆದ ರೂಪ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ. ಉತ್ತರ ಕನ್ನಡವನ್ನು ಸಣ್ಣಗೆ ಯುಕೆ ಎನ್ನುತ್ತಾರೆ. ಯುಕೆ ಎಂದರೆ ಯುನೈಟೆಡ್ ಕಿಂಗ್ಡಮ್, ಅರ್ಥಾತ್ ಬ್ರಿಟನ್ನು. ಹಾಗಾಗಿ ಹಿಂದೆ ಯುಕೆ ಎಂದು ಬರೆದಿದ್ದ ಅಂಚೆ ಕಾರ್ಡೊಂದು ಬ್ರಿಟನ್ನಿಗೆ ಹೋಗಿ ವಾಪಸ್ ಬಂದಿತ್ತಂತೆ. ಇದು ಗಪ್ಲಾಸ್ ಜೋಕು ಎಂಬುದು ತಿಳಿಯುತ್ತಾದರೂ ಅಂತ ಅದೆಷ್ಟೋ ಸ್ವಾರಸ್ಯಗಳು ಈ ಹೆಸರುಗಳ ಹಿಂದೆ ಇದೆ. ಹನುಮಂತ ಹಗ್ಗ ತಿನ್ನುವಾಗ ಅರ್ಚಕ ಶಾವಿಗೆ ಕೇಳಿದನಂತೆ ಎಂದು ಒಂದು ಕನ್ನಡ ಗಾದೆ ಇದೆ. ಹಾಗೆಯೇ ತುಳು ಜನಪ್ರತಿನಿಧಿಗಳು ಹಗ್ಗ ಜಗ್ಗಿಯುತ್ತಾ ಕಾಲ ಕಳೆಯುತ್ತಿರುವುದನ್ನು ಕಂಡು ಇತರ ಭಾಷಿಕ ಜನಪ್ರತಿನಿಧಿಗಳು ಮಂಗಳೂರು ಶಾವಿಗೆ ಕೇಳುತ್ತಿದ್ದಾರೆ. ಒಂದು ಪ್ರದೇಶದಲ್ಲಿ ವಾಸಿಸುವವರಿಗೆ ಒಂದು ಪ್ರದೇಶದ ಜನ ಮನ, ಒಲವು ನಿಲುವುಗಳ ಅರಿವು ಇರಬೇಕು. ಅದೇ ರೀತಿ ಅನ್ಯ ಭಾಷಿಕ ಜನಪ್ರತಿನಿಧಿಗಳಿಗೂ ತಾವಿರುವ ಮಣ್ಣಿನ ಗುಣ ಯಾವುದು ಎಂದು ತಿಳಿದಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯ ಕಾರಣಕ್ಕೆ ಹೆಸರು ಬದಲಿಸಿರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಪ್ರಾದೇಶಿಕ ಅಧ್ಯಯನದ ಮೇಲೆ ಹೆಸರು ಬದಲಿಸಿದರೆ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತದೆ. ತುಳುನಾಡ ಕುಡಲದಿ ಮಂಗಳೂರೇನು ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗೆ ಬರೋಣ. ಯಾವ ವೈದ್ಯರಿಗೂ ಆತ್ಮ ಎಂಬೊಂದು ಅಂಗ ಸಿಕ್ಕಿಲ್ಲ. ಹಾಗಾಗಿ ಆತ್ಮಸಾಕ್ಷಿ ಕೇಳಿ ಫಲವಿಲ್ಲ. ಮನಸಾರೆ ಇದನ್ನು ಆಲೋಚಿಸಿ ಎಂದು ಹೇಳೋಣ.
ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.